ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವೋಕ್ಸ್ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಕೋಟೆಕಾರ್ನ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಾಯಿಧಾಮ ಮಂದಿರದ ಬಳಿ ಕೃತಕ ನೆರೆ ಆವರಿಸಿದೆ. ಬೀರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೃತಕ ನೆರೆ ಆವರಿಸಿದ ಪರಿಣಾಮ ಸಂಚಾರಕ್ಕೆ ಅಡ್ಡಿಯಾಗಿದೆ. ಸಾಯಿನಗರದಲ್ಲಿ ಮನೆ ಬಿದ್ದು ಹಾನಿಯಾಗಿದೆ. ಮಾಡೂರು ಶಾಲೆ ಜಲಾವೃತಗೊಂಡಿದೆ. ರಸ್ತೆ ಬದಿಯಲ್ಲಿ ತೋಡಿನ ಸಮಸ್ಯೆಯಿಂದಾಗಿ ಕೆಲವು ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ. ಉಳ್ಳಾಲ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಕೊಲ್ಯ ಬೈಪಾಸ್, ಕುದ್ರು, ಕೊಲ್ಲಂಗೆರೆ, ಉಚ್ಚಿಲ, ಅಂಬಿಕಾ ರಸ್ತೆ ಪ್ರದೇಶದಲ್ಲಿ ಕೃತಕ ನೆರೆ ಆವರಿಸಿದ್ದು ಹಲವು ಮನೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ. 20 ಕುಟುಂಬಗಳನ್ನು ಬೋಟ್ ಮೂಲಕ ರಾತ್ರಿಯ ವೇಳೆ ಸ್ಥಳಾಂತರ ಮಾಡಲಾಗಿದೆ. ಕೆಲವು ಕುಟುಂಬಗಳು ಸಂಬಂಧಿಕರ ಮನೆಗೆ ಸ್ಥಳಾಂತರಗೊಂಡಿವೆ. ಸೋಮೇಶ್ವರದಲ್ಲಿ ಮರ ಬಿದ್ದಿದ್ದು ಯಾವುದೇ ಹಾನಿಯಾದ ಬಗ್ಗೆ ವರದಿಯಾಗಿಲ್ಲ. ನಿಸರ್ಗ ಲೇಔಟ್ನಲ್ಲಿ ಕಾಂಪೌಂಡ್ ಗೋಡೆ ಜರುಗುತ್ತಿದೆ. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್, ಕಂದಾಯ ನಿರೀಕ್ಷಕ ಪ್ರಮೋದ್, ಪುರಸಭೆಯ ಮುಖ್ಯಾಧಿಕಾರಿ ಮಾತಡಿ ರಾತ್ರಿಯ ವೇಳೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬೋಟ್ ವ್ಯವಸ್ಥೆ ಮಾಡಿ ಮನೆ ಸ್ಥಳಾಂತರಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಬಂಟ್ವಾಳ ತಾಲೂಕು ಪುದು ಗ್ರಾಮದ ಕೊರಗಲಚ್ಚಿಲ್ ಎಂಬಲ್ಲಿ ಗುಡ್ಡೆ ಕುಸಿತದಿಂದಾಗಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಹಾಗೂ ಒಂದು ಮನೆ ಸಂಪೂರ್ಣ ಹಾನಿಗೊಂಡಿದೆ. ಪುದು ಗ್ರಾಮ ಪಂಚಾಯತ್ ಅಧ್ಯಕ್ಷೆ, ಬಂಟ್ವಾಳ ತಾಲೂಕು ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಕರ್ಣಿಕರು ಭೇಟಿ ನೀಡಿದ್ರು. ಪುದು ಗ್ರಾಮಕ್ಕೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರು ಭೇಟಿ ನೀಡಿ ಪರಿಶೀಲಿಸಿದ್ರು. ಸತತವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಬುಧವಾರ ತಡರಾತ್ರಿ ನೀರು ಏರಿಕೆ ಕಂಡು ಹೆಜಮಾಡಿಯ ಮಹಾಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದ ಶಿವನಗರ ಪ್ರದೇಶ ಸಂಪೂರ್ಣ ಜಲಾವೃತಗೊಂಡಿದೆ. ಮಳೆಯ ತೀವ್ರತೆ ಹಾಗೂ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಶಿವನಗರದ ಜಯಲಕ್ಷ್ಮಿ ಸುಂದರ ಶೆಟ್ಟಿಯವರ ಮನೆ ಹಾಗೂ ಗದ್ದೆ ತೋಟಕ್ಕೆ ನೀರು ನುಗ್ಗಿದೆ. ಅಪಾಯದ ಮುನ್ಸೂಚನೆಯನ್ನ ಅರಿತು ಸ್ಥಳಕ್ಕೆ ಕಾಪು ತಾಲೂಕು ತಹಶೀಲ್ದಾರ್ ಡಾ ಪ್ರತಿಭಾ ಆರ್ ಅವರು ಆಗಮಿಸಿ ಜಯಲಕ್ಷ್ಮಿ ಸುಂದರ್ ಶೆಟ್ಟಿಯವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ. ಈ ಭಾಗದಲ್ಲಿ ಕಳೆದ 12 ವರ್ಷಗಳ ಹಿಂದೆ ಇಂತಹ ದೊಡ್ಡ ಮಟ್ಟದಲ್ಲಿ ನೆರೆ ಬಂದಿದ್ದು, ಹಾಗೆಯೇ ಹಲವು ವರ್ಷಗಳಿಂದ ನೆರೆಯ ಹಾವಳಿಯಿಂದಾಗಿ ತೊಂದರೆಯನ್ನ ಅನುಭವಿಸುತ್ತಿದ್ದೇವೆ. ಇದೆಲ್ಲದಕ್ಕೂ ಮೂಲ ಕಾರಣ 15 ವರ್ಷಗಳಿಂದ ಹೂಳೆತ್ತದಿರುವ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿ.
ನಮ್ಮಲ್ಲಿ ಆಗುತ್ತಿರುವ ತೊಂದರೆಯ ಬಗ್ಗೆ ಪಂಚಾಯತ್ ಹಾಗೂ ಶಾಸಕರಲ್ಲಿ ವಿನಂತಿ ಮಾಡಿಕೊಂಡಿದ್ದೇವೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೆಜಮಾಡಿ ಪಂಚಾಯತ್ ಅಧ್ಯಕ್ಷೆ ರೇಷ್ಮಾ ಬಿ ಮೆಂಡನ್, ಮಾಜಿ ಅಧ್ಯಕ್ಷ ಪಾಂಡುರಂಗ ಕರ್ಕೇರ, ಸುದೀಶ್ ಜೆ ಶೆಟ್ಟಿ ಹಾಗೂ ಸ್ಥಳೀಯರು ಸ್ಥಳಾಂತರ ಕಾರ್ಯದಲ್ಲಿ ಸಹಕರಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ. 80 ವರ್ಷದ ಅಕ್ಕಣಿಯವರು ಬ್ರಹ್ಮಾವರ ಹೆಬ್ರಿ ರಾಜ್ಯ ಹೆದ್ದಾರಿ ಕೊಳಂಬೆ ಬಳಿ ರಸ್ತೆ ಬದಿಯಲ್ಲಿ ಮಳೆ ಬಿಸಿಲು ಎಂದು ಪರಿಗಣಿಸದೆ ಪ್ರತಿದಿನ ಉತ್ಸಾಹದಿಂದ ಮೀನು ಮಾರಾಟ ಮಾಡಿ ಸ್ವಾವಲಂಬಿ ಬದುಕಿಗೆ ಮಾದರಿಯಾಗಿದ್ದಾರೆ. 60 ವರ್ಷದಿಂದ ಕೆಲವು ಸಂತೆ ಮಾರುಕಟ್ಟೆಗೆ ಹೋಗಿ ಮೀನು ಮಾರಾಟ ಮಾಡುತ್ತಿದ್ದವರು ಇದೀಗ ದೂರಗಳಿಗೆ ಹೋಗುವುದನ್ನು ಬಿಟ್ಟು ಕಳೆದ 3 ವರ್ಷದಿಂದ ಬ್ರಹ್ಮಾವರ ಕೊಳಂಬೆಯ ರಸ್ತೆ ಬದಿಯಲ್ಲಿ ಮೀನು ಮಾರಾಟ ಮಾಡುತ್ತಿದ್ದರು. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿದ್ದ ಪೊಲೀಸ್ ಸಮಾಜ ಸೇವಕ ರಕ್ತದಾನಿ ಕೋಟದ ಪ್ರಶಾಂತ್ ಅವರು 2 ವರ್ಷದ ಹಿಂದೆ ಅಕ್ಕಣಿಯವರ ಸಂಕಷ್ಟವನ್ನು ಕಂಡು ನೆರಳು ಮತ್ತು ಮಳೆಗೆ ತಾತ್ಕಾಲಿಕ ಚಪ್ಪರವೊಂದನ್ನು ಮಾಡಿಕೊಟ್ಟು ಮಾದರಿ ಕಾರ್ಯ ಮಾಡಿದ್ರು. 4 ದಿನದ ಹಿಂದೆ ಬೀಸಿದ ಭಾರೀ ಗಾಳಿ ಮಳೆಗೆ ಚಪ್ಪರ ಬಿದ್ದ ಕಾರಣ ಅಕ್ಕಣಿ ಅಜ್ಜಿ ಕೆಲವು ದಿನದಿಂದ ಮತ್ತೆ ಬಿಸಿಲು ಮಳೆಗೆ ಕೊಡೆಯನ್ನ ಇರಿಸಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. ನಿನ್ನೆ ಸುರಿದ ಮಳೆಯಿಂದಾಗಿ ಕೆಲವೆಡೆಗಳಲ್ಲಿ ಕೃತಕ ನೆರೆ ಉಂಟಾಗಿದೆ. ಕೆಂಜಾರು, ಅದ್ಯಪಾಡಿ, ಬಿಬಿಲಚ್ಚಿಲ್, ಮೂಡುಕೆರೆ, ಕೈಕಂಬ ರಸ್ತೆಯಲ್ಲಿ ಅಲ್ಲಲ್ಲಿ ಮರಗಳು ಧರೆಗುರುಳಿದ್ದು ಗುಡ್ಡ ಕುಸಿತ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ನಿರಂತರ ಮಳೆ ಸುರಿದರೆ ಇನ್ನಷ್ಟು ಅಪಾಯ ಸಂಭವಿಸುವ ಸಾಧ್ಯತೆ ಇದೆ. ಕೆಂಜಾರು, ಅದ್ಯಪಾಡಿ ರಸ್ತೆಗೆ ಬಿದ್ದ ಮರವನ್ನ ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ತಮಿಳುನಾಡಿನ ಗೌರವಾರ್ಹ ನಾಯಕರು ಮುಖ್ಯಮಂತ್ರಿಯೂ ಆಗಿದ್ದ ಕಾಮರಾಜ್ ಅವರ ಬಗೆಗೆ ಯಾವುದೇ ಚರ್ಚೆ ನಡೆಸುವುದು ಬಿಡಿ ಎಂದು ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಹೇಳಿದರು. ಕಾಮರಾಜ್ ಅವರು ಕಾಂಗ್ರೆಸ್ ನಾಯಕರಾಗಿದ್ರು. ಕಾಂಗ್ರೆಸ್ ಅನ್ನ ಸೋಲಿಸಿ ಡಿಎಂಕೆ ಅಧಿಕಾರಕ್ಕೆ ಬಂತು. ಅವೆಲ್ಲ ಸರಿ. ಆದರೆ ತಮಿಳುನಾಡಿನ ಹಿಂದುಳಿದವರ ಚಳವಳಿಯಲ್ಲಿ ಜನಸಾಮಾನ್ಯರ ಹೋರಾಟದಲ್ಲಿ ಕಾಮರಾಜ್ ಅವರು ಕೂಡ ದೊಡ್ಡ ಹೋರಾಟ ಮಾಡಿದವರು. ಅದಕ್ಕೆ ಮೊದಲು ಸ್ವಾತಂತ್ರ್ಯ ಹೋರಾಟಗಾರರೂ ಹೌದು. ಅಂತ ಹಿರಿಯ ನಾಯಕರ ವಿಷಯದಲ್ಲಿ ಈಗಿನ ಕಾಲದ ನಮ್ಮಂತಹ ನಾಯಕರು ಮಾತನಾಡುವ ಮಟ್ಟಕ್ಕೆ ಬೆಳೆದಿಲ್ಲ. ಹಾಗಾಗಿ ಯಾರು ಗೌರವಾರ್ಹರಾಗಿದ್ದ ಕಾಮರಾಜರ ಬಗೆಗೆ ಯಾವುದೇ ಚರ್ಚೆ ಮಾಡದಿರುವುದು ಮೇಲು ಎಂದು ತಮಿಳುನಾಡು ಮುಖ್ಯಮಂತ್ರಿ ಹೇಳಿದ್ರು. ಚೆನ್ನೈ ಪೆರಂಬೂರಿನಲ್ಲಿ ನಡೆದ ಕಾಮರಾಜ್ ಜನ್ಮದಿನಾಚರಣೆಯಲ್ಲಿ ಮಾತನಾಡಿದ ಡಿಎಂಕೆ ಸಂಸದ ತಿರುಚಿ ಶಿವ ಅವರು ಕಾಮರಾಜ್ ಅವರು ಎಸಿ ಇಲ್ಲದೆ ಮಲಗುತ್ತಿರಲಿಲ್ಲ ಎಂದು ಹೇಳಿದ್ದು ವಿವಾದವಾಗಿತ್ತು. ತುಂಬಾ ಸರಳ ಜೀವನ ನಡೆಸಿದ್ದವರು ಕಾಮರಾಜ್. ತಿರುಚಿ ಶಿವ ಅವರ ಹೇಳಿಕೆಯನ್ನ ತಮಿಳುನಾಡಿನ ಹೆಚ್ಚಿನ ಪಕ್ಷಗಳ ನಾಯಕರು ಖಂಡಿಸಿದ್ದಾರೆ. ಬಿಹಾರದ ಪಾಟ್ನಾದಲ್ಲಿ 5 ಭೂಗತ ಬಂಟರು ಪಿಸ್ತೂಲ್ ಗುರಿ ಇಡುತ್ತಾ ಆಸ್ಪತ್ರೆಗೆ ನುಗ್ಗಿ ಬೆಡ್ನಲ್ಲಿದ್ದ ಒಬ್ಬರ ದೇಹಕ್ಕೆ ಗುಂಡು ತುಂಬಿಸಿ ಪರಾರಿಯಾಗಿರುವ ದೃಶ್ಯ ಸಿಸಿಟಿವಿ ನೋಟದಲ್ಲಿ ಸೆರೆಯಾಗಿದೆ. 5 ಪಾತಕಿಗಳ ಗುಂಡು ಮೆರವಣಿಗೆಯಲ್ಲಿ ಸಿಸಿಟಿವಿ ನೋಟವು ನೋಡುಗರನ್ನ ದಿಗಿಲುಡುವಂತಿದೆ. ಈ ಪಾತಕಿಗಳ ಗುಂಡಿಗೆ ಬಲಿಯಾದ ವ್ಯಕ್ತಿ ಚಂದನ್ ಮಿಶ್ರಾ ಕೂಡ ಪಾತಕಿಯಾಗಿದ್ದ. ಚಂದನ್ ಮಿಶ್ರಾ ದೊಡ್ಡ ಪಾತಕಿಯಾಗಿದ್ದು ಆತನ ಮೇಲೆ 16 ಕೊಲೆ ಪ್ರಕರಣಗಳು ಇವೆ. ಕಾಯಿಲೆಯೆಂದು ಪೆರೋಲ್ ಮೇಲೆ ಬಂದಿರುವ ಆತ ಪಾಟ್ನಾದ ಪಾರಸ್ ಆಸ್ಪತ್ರೆಗೆ ಸೇರಿದ.
ಆತನನ್ನ 5 ಅಲ್ಲೇ ಗುಂಡಿಟ್ಟು ಮುಗಿಸಿ ಪರಾರಿಯಾಗಿದ್ದಾರೆ. ಬಕ್ಸರ್ ಜಿಲ್ಲೆಯ ಚಂದನ್ ಮಿಶ್ರಾ ಭಾರಿ ಕ್ರಿಮಿನಲ್. ಬಕ್ಸರ್ ಜೈಲಿನಿಂದ ಆತನನ್ನ ಬಾಗಲ್ಪುರ ಜೈಲಿಗೆ ಹಾಕಲಾಗಿತ್ತು. ಅಲ್ಲಿಂದ ಪೆರೋಲ್ನಲ್ಲಿ ಬಂದಾತ ಈಗ ಶವವಾಗಿದ್ದಾನೆ. ಮತ್ತೊಮ್ಮೆ ಬಿಹಾರ ಮತ್ತು ರಾಜಧಾನಿ ನಗರದ ಕಾನೂನು ಸುವ್ಯವಸ್ಥೆ ಟೀಕೆಗೆ ಒಳಗಾಗಿದೆ. ಹಲವು ವರ್ಷಗಳ ಕನಸು ನನಸಾಯಿತು, ಇನ್ನಾದರೂ ನೆಮ್ಮದಿಯ ಜೀವನ ನಡೆಸಬಹುದು ಎಂದುಕೊಂಡು ಬಡ ಕುಟುಂಬಗಳೆರಡು ಸ್ವಂತ ಮನೆ ನಿರ್ಮಿಸಿಕೊಂಡಿತ್ತು. ಮನೆಯಲ್ಲಿ ಸಂತಸದ ಜೀವನ ಕಂಡುಕೊಳ್ಳಬೇಕು ಎನ್ನುವಷ್ಟರಲ್ಲೇ ಪ್ರಕೃತಿ ಮುನಿಸಿಕೊಂಡು ನೆಮ್ಮದಿಯನ್ನು ಕಸಿದುಕೊಂಡಿದೆ. ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಕಸ್ಬಾ ಗ್ರಾಮದ ಇಜ್ಜಾ ಎಂಬಲ್ಲಿ ನಾರಾಯಣ ಪೂಜಾರಿ ಹಾಗೂ ದಾಮೋದರ ಪೂಜಾರಿ ಎಂಬವರ ಮನೆಗೆ ಗುಡ್ಡದ ಮಣ್ಣು ಕುಸಿದು ಬಿದ್ದು ಅಪಾಯ ಎದುರಾಗಿದೆ. ಮನೆಯೊಳಗೆ ಸುಂದರ ಬದುಕಿನ ಕನಸು ಕಾಣಬೇಕಾಗಿದ್ದ ಬಡ ಕುಟುಂಬ ಆತಂಕದಿಂದ ದಿನ ಕಳೆಯುವಂತಾಗಿದೆ. ನಾರಾಯಣ ಪೂಜಾರಿ ಹಾಗೂ ದಾಮೋದರ ಪೂಜಾರಿ ಇಬ್ಬರು ರಿಕ್ಷಾ ಚಾಲಕರು. ತಮ್ಮದೇ ಸ್ವಂತ ಮನೆ ಹೊಂದಬೇಕು ಎನ್ನುವ ಉದ್ದೇಶದಿಂದ ಇಜ್ಜಾ ಎಂಬಲ್ಲಿ ಜಮೀನು ಖರೀದಿಸಿ ಮನೆ ನಿರ್ಮಿಸಿದ್ದಾರೆ. ಇವರ ಮನೆಯ ಪಕ್ಕ ಎತ್ತರದ ಗುಡ್ಡವಿದ್ದು ಮೇ ತಿಂಗಳಿನಲ್ಲಿ ಸುರಿದ ಮಳೆಗೆ ಸ್ವಲ್ಪ ಕುಸಿದಿತ್ತು. ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಗುಡ್ಡದ ಮಣ್ಣು ಮೆದುವಾಗಿ ಗುರುವಾರ ಮುಂಜಾನೆಯ ವೇಳೆ ಕುಸಿದು 2 ಮನೆಯ ಸುತ್ತಲೂ ಆವರಿಸಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಅಪಾಯ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದಾಗಿ 2 ಕುಟುಂಬಗಳು ಆತಂಕದಲ್ಲಿದ್ದು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಸ್ವಂತ ಮನೆ ನಿರ್ಮಿಸಿಕೊಳ್ಳುವ ತವಕದಲ್ಲಿ ಈ 2 ಕುಟುಂಬಗಳು ಗುಡ್ಡದ ತಪ್ಪಲಿನಲ್ಲಿರುವ ಕುಮ್ಕಿ ಜಮೀನನ್ನು ಖರೀದಿಸಿ ಮನೆ ನಿರ್ಮಿಸಿಕೊಂಡಿದೆ. ಸರ್ಕಾರದ 94C ಅಡಿ ಹಕ್ಕುಪತ್ರವಾಗಲಿ ಜಮೀನಿನ ದಾಖಲೆಯಾಗಲಿ ಲಭ್ಯವಿಲ್ಲದೆ ಇರುವುದರಿಂದ ಪ್ರಾಕೃತಿ ವಿಕೋಪದಡಿ ಪರಿಹಾರ ಮೊತ್ತ ಈ ಕುಟುಂಬಕ್ಕೆ ಸಿಗುವ ಸಾಧ್ಯತೆ ಕಡಿಮೆ. ಲಕ್ಷಾಂತರ ರೂಪಾಯಿ ನೀಡಿ ವರ್ಗ ಜಮೀನು ಖರೀದಿಸಿ ಮನೆ ನಿರ್ಮಿಸಲು ಸಾಧ್ಯವಾಗದೆ ಕುಮ್ಕಿ ಜಮೀನಿನಲ್ಲಿ ಮನೆ ನಿರ್ಮಿಸಿದ ಪರಿಣಾಮ ಇದೀಗ ಇಕ್ಕಟ್ಟಿಗೆ ಸಿಲುಕಿದೆ. ಕಷ್ಟಪಟ್ಟು ನಿರ್ಮಿಸಿದ ಮನೆ ಅಪಾಯದಲ್ಲಿದೆ. ಸುರಕ್ಷಿತ ಸ್ಥಳಕ್ಕೆ ಹೋಗಿ ಬದುಕೋಣವೆಂದರೆ ಜೀವನ ಕಷ್ಟದಲ್ಲಿದೆ. ದಿಕ್ಕು ತೋಚದಿರುವ ಈ ಬಡ ಕುಟುಂಬಕ್ಕೆ ಸರ್ಕಾರ ಹಾಗೂ ತಾಲೂಕಾಡಳಿತ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಪರಿಹಾರ ಮೊತ್ತ ನೀಡಲು ಸಾಧ್ಯವಾಗದಿದ್ದರೂ ಮಾನವೀಯ ನೆಲೆಯಲ್ಲಿ ಸ್ಪಂದನೆ ನೀಡಬೇಕಾಗಿದೆ. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, ಬಂಟ್ವಾಳ. ಬಂಟ್ವಾಳ ತಾಲೂಕಿನ ವಿಟ್ಲ ಪೆರುವಾಯಿ ಸಮೀಪದ ಓಣಿಬಾಗಿಲು ಬಳಿ ರಸ್ತೆಗೆ ಗುಡ್ಡ ಕುಸಿತವಾಗಿದೆ. ಘಟನೆಯಲ್ಲಿ ರಸ್ತೆ ಬಂದಾಗಿ ಕೆಲವು ಸಮಯ ಸಂಚಾರ ಬಂದ್ ಆಗಿತ್ತು. ಪಕಳಕುಂಜದಿಂದ ಮಂಗಳೂರು, ಪುತ್ತೂರು ಹಾಗೂ ವಿಟ್ಲಕ್ಕೆ ತೆರಳುವ ಬಸ್ ಸಂಚಾರ ವ್ಯತ್ಯಯವಾಯಿತು. ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ತೆರಳುವವರು ಪರದಾಡುವಂತಾಯಿತು. ಬಳಿಕ ಸ್ಥಳೀಯರ ಸಹಕಾರದಿಂದ ಅಲ್ಪ ಪ್ರಮಾಣದಲ್ಲಿ ಮಣ್ಣು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಓಣಿಬಾಗಿಲು ಬಳಿ ಈ ಹಿಂದೆ ಅನೇಕ ಬಾರಿ ಗುಡ್ಡ ಕುಸಿದಿದ್ದು ಶಾಶ್ವತ ಪರಿಹಾರ ಕೈಗೊಂಡಿಲ್ಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬಂಟ್ವಾಳ. ಒಂದೇ ಸೂರಿನಡಿಯಲ್ಲಿ ಹಲವಾರು ಐಟಂಗಳು. ಹೌದು, ಇದು ನಗರದ ಮೇರಿ ಹಿಲ್ ಕೊಂಚಾಡಿಯ ವನಿತಾ ಅಚ್ಯುತ್ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಆರಂಭಗೊಂಡಿದ್ದು ಜುಲೈ 21ರವರೆಗೆ ನಡೆಯಲಿದೆ. ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ನಲ್ಲಿ ಟಾಸೆಲ್ಸ್, ದುಬೈ ಪರ್ಫ್ಯೂಮ್ಸ್, ಕೊರಿಯನ್ ಪಲ್ಸ್, ಅಫ್ಘಾನ್ ಡ್ರೈ ಫ್ರೂಟ್ಸ್ ಮತ್ತು ಇತರ ಹಲವಾರು ಐಟಂಗಳು ಒಂದೇ ಸ್ಥಳದಲ್ಲಿ ಸಿಗಲಿದ್ದು ಜುಲೈ 17ರಿಂದ 21ರವರೆಗೆ ಲಭ್ಯವಿದೆ. ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ಗೆ ಇಂದೇ ಭೇಟಿ ನೀಡಿ ನಿಮಗಿಷ್ಟವಾದ ವಸ್ತುಗಳನ್ನು ಖರೀದಿಸಿ ಸಂಭ್ರಮಿಸಿ.
V4 ನ್ಯೂಸ್ ಮಂಗಳೂರು. ಮಂಗಳೂರಿನ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನಲ್ಲಿ ಬ್ರೈಟ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ನ HR ಕನ್ಸಲ್ಟೆಂಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮೋಹನ್ ರಾಜ್ ಅವರು ತಮ್ಮ ಸಂಸ್ಥೆಯ ಬಗೆಗೆ ಮಾಹಿತಿ ಹಂಚಿಕೊಂಡರು. ಮಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಉದ್ಯಮ ಕ್ಷೇತ್ರವು ಒಂದು. ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಉದ್ಯಮಿಗಳಿಗಾಗಿ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ ಕಾರ್ಯಾಚರಿಸುತ್ತಿದ್ದು, ತಮ್ಮ ಸಂಸ್ಥೆ ಅಥವಾ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಪ್ರತಿ ವಾರವೂ ವಿಶೇಷ ಸಭೆಗಳನ್ನು ನಡೆಸಿ ಚರ್ಚಿಸಲಾಗುತ್ತಿದೆ. ನಗರದ ಓಷಿಯನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ವಾರದ ಸಾಪ್ತಾಹಿಕ ಪ್ರಸ್ತುತಿಯಲ್ಲಿ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಸದಸ್ಯರಾದ ಬ್ರೈಟ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ನ HR ಕನ್ಸಲ್ಟೆಂಟ್ ಮೋಹನ್ ರಾಜ್ ಅವರು ತಮ್ಮ ಸಂಸ್ಥೆಯ ಬಗೆಗೆ ವಿವರಿಸಿದರು. Our major services are manpower outsourcing, security services, statutory compliances, and recruitment home nursing services. And reducing the employee obligation, they don't need to worry anything. We will take care of all the challenges. And HR can fully concentrate on their activities of the entire companies, like administrative and other things. We will take care of other responsibilities like handling the PF, ESI, payroll, and other things, so that they will be keen on their goal. And contingent termination clause. Main thing is when there is a permanent employee, it is not easy task to terminate. Whether we can terminate the permanent employee. ಭಾರತ್ ಗ್ರೂಪ್ನ ಪಾಲುದಾರ ಮತ್ತು ಕೆನರಾ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಆನಂದ್ ಜಿ ಪೈ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಉದ್ಯಮ ಇಂದು ಬದಲಾಗಿದೆ, ಬದಲಾಗುತ್ತಲೇ ಇದೆ. ಅದಕ್ಕೆ ತಕ್ಕಂತೆ ನಮ್ಮ ಜವಾಬ್ದಾರಿ ಇರಬೇಕು. ಗ್ರಾಹಕರಿಗೆ ಕೃತಜ್ಞರಾಗಿ ಪ್ರಾಮಾಣಿಕತೆಯಿಂದ ವ್ಯವಹರಿಸುವುದು ಎಲ್ಲರಿಗೂ ಕ್ಷೇಮ ಎಂದರು. Right from ages it's been happening, and this is a very organized way of referring. And one thing which I really like today is not just the reference. It is very important to be grateful, and gratitude has to be shown. I think that is something which is a key that we all need to have a takeaway from this, because we always in the bargain forget to thank someone who has really helped us in our journey. So coming to referrals, it's we were all mentioning about it. When you refer, you also take some kind of responsibility, and without that responsibility to refer somebody, it's not easy, because you can be questioned for the reference that you have given and the work that has been executed well or not executed well. ಈ ಸಂದರ್ಭದಲ್ಲಿ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಅಧ್ಯಕ್ಷರಾದ ಕಿರಣ್ ಶ್ಯಾಮ್, ಉಪಾಧ್ಯಕ್ಷರಾದ ಪದ್ಮನಾಭ ನಾಯಕ್ ಮತ್ತು ಕಾರ್ಯದರ್ಶಿ ಸುಜಿತ್ ಭಂಡಾರಿ ಉಪಸ್ಥಿತರಿದ್ದರು. ಹಾಗೂ 90 ಸದಸ್ಯರುಗಳು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಶರತ್ ಸಾಲ್ಯನ್, V4 ನ್ಯೂಸ್ ಮಂಗಳೂರು. ಮಂಗಳೂರಿನಲ್ಲಿ ಕಳೆದೆರಡು ದಿನಗಳಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಅಲ್ಲಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ನಗರದ ಪಚ್ಚನಾಡಿಯ ಶಿವಾಜಿನಗರ ಪ್ರದೇಶದ ಸುಜಾತ ಎಂಬವರ ಮನೆ ಧರೆಗುರುಳಿದೆ. ಸ್ಥಳಕ್ಕೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಹಾಗೂ ನಿಕಟಪೂರ್ವ ಕಾರ್ಪೊರೇಟರ್ ಸಂಗೀತಾ ನಾಯಕ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಕೂಡಲೇ ಸದರಿ ಕ್ರಮ ವಹಿಸುವಂತೆ ಕಂದಾಯ ಅಧಿಕಾರಿಗಳಿಗೆ ಶಾಸಕರು ಸೂಚನೆಯನ್ನ ನೀಡಿದ್ರು. ಇದೇ ವೇಳೆ ಶಾಸಕರು ತಮ್ಮ ವೈಯಕ್ತಿಕ ನೆಲೆಯಿಂದ ಬಾಡಿಗೆ ಮನೆಯನ್ನ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದರು. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಏನು ಕೊಡ್ತಾ ಇದ್ವಿ, ಆ ಅಮೌಂಟನ್ನು ಕೊಟ್ಟರೆ ಬಹುಶಃ ಜನರಿಗೆ ಸಹಾಯವಾಗ್ತದೆ. ಜನರ ಸಮಸ್ಯೆ, ಜನರ ಪರವಾಗಿ ಇರಬೇಕಂತ ಸರ್ಕಾರ ಇದರ ಬಗ್ಗೆ ಅಸಡ್ಡೆತನವನ್ನು ತೋರಿಸಿದೆ. 1,10,000 ಕೊಡುವಂಥ ಜಾಗದಲ್ಲಿ 5 ಲಕ್ಷವನ್ನು ಕೊಡುವಂಥ ಕೆಲಸ ಮಾಡಬೇಕು. ಮತ್ತು ಡ್ಯಾಮೇಜ್ ಆದ ಹೌಸ್ಗಳಿಗೆ ಹಿಂದೆ 2.5 ಲಕ್ಷ ಈ ರೀತಿ ಬೇರೆ ಬೇರೆ ರೀತಿಯ ಡ್ಯಾಮೇಜ್ ಪ್ರಕಾರ ಕೊಡ್ತಿರುವಂಥ, ಭಾಗಶಃ ಡ್ಯಾಮೇಜ್ ಆದಾಗ ಕೊಡ್ತಾ ಇದ್ವಿ ನಮ್ಮ ಸರ್ಕಾರ ಇದ್ದಾಗ. ಆ ರೀತಿ ಅಮೌಂಟನ್ನು ಈಗ ಕೊಡಬೇಕು. ಈ ಖಾಲಿ 60,000 ಸಿಗ್ತದೆ. ಇದೆಲ್ಲ ಏರುಪೇರು ತಾರತಮ್ಯ ಇದೆ. ಅದರ ನಡುವೆಯಲ್ಲಿ
ಬೇರೆ ಸಮಸ್ಯೆಗೆ ಸಹ ಬೇರೆ ಮಳೆಯಿಂದ ಆಗದಂತ ಬೇರೆ ಬೇರೆ ಸಮಸ್ಯೆ ಇದೆ. ಅದಕ್ಕೆ ಸಹ ಯಾವುದೇ ರೀತಿಯ ಹಣ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇಲ್ಲ. ಜನ ಬಹಳ ಕಣ್ಣೀರು ಸುರಿಸ್ತಾ ಇದ್ದಾರೆ. ಎಲ್ಲರೂ ಸಹ ಸರ್ಕಾರದವರು ಇಮ್ಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಆಕ್ಷನ್ ಅನ್ನು ತೆಗಿಬೇಕು ಅನ್ನುವಂಥದ್ದು ಸಾರ್ವಜನಿಕರ ಮತ್ತು ನಮ್ಮೆಲ್ಲರ ಕೋರಿಕೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಸೌತಡ್ಕ ಗುಂಡಿ ಎಂಬಲ್ಲಿ ಗೇರು ಪ್ಲಾಂಟೇಶನ್ ನಲ್ಲಿ ಬೆಳಗ್ಗೆ 2 ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದು, ಓರ್ವ ವ್ಯಕ್ತಿಗೆ ಆನೆಯು ಸೊಂಡಿಲಿನಿಂದ ತಿವಿದು ಗಂಭೀರ ಗಾಯಗೊಳಿಸಿ ಆತ ಮೃತಪಟ್ಟ ಘಟನೆ ನಡೆದಿದೆ. ಮೃತ ವ್ಯಕ್ತಿ ಸೌತಡ್ಕದ ನಿವಾಸಿ ಬಾಲಕೃಷ್ಣ ಶೆಟ್ಟಿ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದಿದ್ರು. ನಡೆದುಕೊಂಡು ಬಾಲಕೃಷ್ಣ ಶೆಟ್ಟಿ ಎಂಬುವರಿಗೆ ಸೊಂಡಿಲಿನಿಂದ ತಿವಿದು ಗಂಭೀರ ಗಾಯಗೊಳಿಸಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಆನೆಗಳು ಅಲ್ಲೇ ಇದ್ದು ಮೃತದೇಹ ಕೂಡ ಅಲ್ಲಿಯೇ ಇದೆ ಎಂದು ವರದಿಯಾಗಿದೆ. ಮೃತರು ಪತ್ನಿ ಸುಜಾತಾ ರೈ ಮತ್ತು ಮಕ್ಕಳಾದ ವೇತನ್ ಶೆಟ್ಟಿ, ವೇದಿತಾ ಶೆಟ್ಟಿ ಮತ್ತು ಧನ್ಯತಾ ಶೆಟ್ಟಿಯವರನ್ನು ಅಗಲಿದ್ದಾರೆ. ವಿ4 ನ್ಯೂಸ್ ಕಡಬ. ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಕಾಲೇಜು ವತಿಯಿಂದ ಡಾಕ್ಟರ್ ಎಂಎಲ್ ದಾವ್ಲೆ ಮೆಮೋರಿಯಲ್ ಭಾಷಣ, ಪೊಟೆನ್ಶಿಯಾ ಮುಲ್ಲರ್ಸ್ ಯಂಗ್ ರಿಸರ್ಚ್ ಅವಾರ್ಡ್ ಕಾರ್ಯಕ್ರಮವು ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಕಾಲೇಜಿನ ಫಾದರ್ ಮುಲ್ಲರ್ ಸಭಾಂಗಣದಲ್ಲಿ ನಡೆಯಿತು. ಪಲ್ಗಾರ್ ಡಾಕ್ಟರ್ ಎಂಎಲ್ ದಾವ್ಲೆ ಮೆಮೋರಿಯಲ್ ಹೋಮಿಯೋಪಥಿಕ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾದ ಡಾಕ್ಟರ್ ಕೆಎಂ ದಾವ್ಲೆ ರವರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಪದವಿ ವ್ಯಾಸಂಗದಲ್ಲಿ ತಳೆಯುವ ಆಸಕ್ತಿ ಮತ್ತು ಉತ್ಸಾಹವನ್ನು ಗಮನಿಸಿದಾಗ ಅದು ಅವರ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚು ಪ್ರತಿಫಲಿತವಾಗಿ ಸ್ನಾತಕೋತ್ತರ ಪದವಿಯಲ್ಲಿ ನಾವು ಹೆಚ್ಚು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡೆಯುವುದನ್ನು ಈ ವಿದ್ಯಾಸಂಸ್ಥೆಯಲ್ಲಿ ಕಾಣಬಹುದು. ಫಾದರ್ ಮುಲ್ಲರ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ, ಉಪನ್ಯಾಸಕರ ಮುತುವರ್ಜಿ, ವಿದ್ಯಾರ್ಥಿಗಳ ಆಸಕ್ತಿ, ಪರಿಶ್ರಮವನ್ನು ನಾವು ಇಲ್ಲಿ ಕಾಣಬಹುದು ಎಂದು ಹೇಳಿದರು. I have been associated with the CCRS in the last 25 years. And what started as a scholarship in which barely 10 applicants would be received from all over the country, now I think we are receiving more than a couple of hundreds. And it is creditable that Father Muller's has figured so very prominently in the recipients of the scholarship. And I think that speaks volumes of the type of support that the management gives, the encouragement which the teachers provide, and the hand-holding, and of course the primary initiative of the students themselves. And I hope that the type of energy and passion that the students are portraying at the undergraduate level will flower at their postgraduate, and we'll be able to see many more CCRH postgraduate scholarships from this institute. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟಿನ್ ಲ್ಯೂಕಸ್ ಲೋಬೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದ ಹೆಸರು ಪೊಟೆನ್ಶಿಯಾ ತುಂಬಾ ಅರ್ಥಪೂರ್ಣ ಮತ್ತು ಹೋಮಿಯೋಪಥಿಕ್ ವ್ಯಾಪ್ತಿಯಲ್ಲಿ ಇದಕ್ಕೆ ಹೆಚ್ಚು ಮಹತ್ವವಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಅವರದ್ದೇ ಆದ ಶಕ್ತಿ ಇದೆ ಎಂದು ಹೇಳಿದರು. I will dwell only on one point. The title of the program, Potentia. Beautiful, suitable title for this program. Potentia. In Latin, this word means potency. Potentia is potency. Now this potency can be applied in homeopathy
for what you are applying, and also that could be applied to the potency of every individual person. The medicine should have potency, and every individual person also has potency. When we have potency, the potency that is given to us must be used for what? Father Ajit has already given 3 types of persons who use the potency. There are some who will not make use of the potencies that they have, but plunder what the others have earned through their potency. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮಿನೇಜಸ್, ಮುಂಬೈ ಪಲ್ಗಾರ್ ಡಾಕ್ಟರ್ ಎಂಎಲ್ ದಾವ್ಲೆ ಮೆಮೋರಿಯಲ್ ಟ್ರಸ್ಟ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಆನಂದ ಕಪ್ಸೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಕಾಲೇಜು ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಡೊನಾಲ್ಡ್ ನೀಲೇಶ್ ಕ್ರಾಸ್ತಾ, ಉಪ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಶ್ವಿನ್ ಕ್ರಾಸ್ತಾ, ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಕಾಲೇಜು ಉಪ ಪ್ರಾಂಶುಪಾಲೆ ಡಾಕ್ಟರ್ ವಿಲ್ಮಾ ಡಿಸೋಜಾ ಉಪಸ್ಥಿತರಿದ್ದರು. ದೇರಳಕಟ್ಟೆ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಇಎಸ್ಜೆ ಪ್ರಭು ಕಿರಣ್ ಸ್ವಾಗತಿಸಿದರು. ಡಾಕ್ಟರ್ ರವಿ ರಘು ಮತ್ತು ಡಾಕ್ಟರ್ ದೀಕ್ಷಾ ಬಳ್ಳಾಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಡಾಕ್ಟರ್ ಸ್ಕಂದನ ಎಸ್ ಕುಮಾರ್ ವಂದಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ. ಕಳೆದ ಕೆಲ ದಿವಸಗಳಿಂದ ಜನಮಾನಸದಲ್ಲಿ ಕುತೂಹಲ ಕೆರಳಿಸಿದ್ದ ಬಹುನಿರೀಕ್ಷಿತ ಆರ್ಜೆ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಚಿತ್ರೀಕರಣಗೊಳ್ಳುತ್ತಿರುವ ತುಳು ಚಲನಚಿತ್ರದ ಟೈಟಲ್ ಮತ್ತು ಮೋಷನ್ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವು ನಡೆಯಿತು. All the best, RJ Production. ಕೊನೆಗೂ ಚಿತ್ರದ ಹೆಸರನ್ನು ತುಳು ರಂಗಭೂಮಿ ಮತ್ತು ಚಲನಚಿತ್ರ ನಟ ಹಾಗೂ ನಿರ್ದೇಶಕರಾಗಿರುವ ತೆಲಿಕೆದ ಬೊಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು ಅಧಿಕೃತವಾಗಿ ಅನಾವರಣಗೊಳಿಸಿದರು. ಇಷ್ಟು ದಿನದ ಕಲಾಭಿಮಾನಿಗಳ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಖುಷಿ ಟೈಲರ್ಸ್ ಎಂಬ ಚಿತ್ರದ ಹೆಸರು. ನಂತರ ಮಾತನಾಡಿದ್ದ ದೇವದಾಸ್ ಕಾಪಿಕಾಡ್ ಅವರು ತುಳು ಚಿತ್ರರಂಗದಲ್ಲಿ ಇಂತಹದ್ದೇ ವಿಭಿನ್ನ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿರಬೇಕು ಎಂದು ಚಿತ್ರತಂಡವನ್ನು ಪ್ರೋತ್ಸಾಹಿಸಿದರು. ಮೋಷನ್ ಪೋಸ್ಟರ್ ವೀಕ್ಷಿಸಿದ ಬಳಿಕ ಈ ಚಿತ್ರದ ಬಗ್ಗೆ ಇದ್ದ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು ಎಂದು ಅವರು ಹೇಳಿದರು. ನಮ್ಮ ತುಳು ಭಾಷೆ ಬೆಳೆಯುವುದು, ನಮ್ಮ ತುಳು ರಂಗಭೂಮಿ ಬೆಳೆಯುವುದು, ನಮ್ಮ ತುಳು ಚಿತ್ರರಂಗ ಬೆಳೆಯುವುದು ಅಂಚ ಹೊಸ 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 ಹುರುಪುದ ತಂಡವು ನಮ್ಮ ಭಾಷೆಯನ್ನು ಒರಿತಾರೆ. ಒಂದು ವಾರಿಯರ್ಸ್ ಲೆಕ್ಕ, ಒಂದು ಯೋಧರ್ ಲೆಕ್ಕ ತುಂಬ ಇದೆ. ಅಂಚಿನ ನಮ್ಮ ರೋಷನ್ ಆಳ್ವ ಮಸ್ತ್ ಶಾರ್ಟ್ ಫಿಲ್ಮ್ ಅಲ್ದೇರೆ ಐತೊಟ್ಟಿಗೂ ಒಂಜಿ ಬಾರಿ ಫೇಮಸ್ ಆತನ ಒಂದು ಆಲ್ಬಮ್ ಸಾಂಗ್ ಅವು ಯಾನ್ ತೂತೆ ಯಾನಪ್ಪ ಎನ್ನೆ ಈ ಹುಡುಗಡ ಸ್ಟಾಫ್ ಉಂಡು ದಾದಾಂಗ ಮಲ್ಪೆಂದಿ ಒಂದು ಇಂಕ ಅಪಗನೆ ಆಲಿಸಿದ ಸಾಂಗ್. ಸೊ ಈ ಸರ್ತಿ ಆರ್ಜೆ ಪ್ರೊಡಕ್ಷನ್ಸ್ ಅಂತೇಳಿ ಯಾನ್ ಯಾಪ್ಪೇನೋ ಇಂತ ರೋಷಂಡ ಯಾಪ ಮಲ್ಲ ಪ್ರಾಜೆಕ್ಟ್ ಯಾಪ ಮುರಲ್ಲಗೆಂಡೆ ಉಂಡು 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 ಇನಿ ಖುಷಿ ಟೈಲರ್ಸ್ ಖುಷಿ ಬಂಡ ಅದನ್ನ ರೋಷನ್ ಅದೆಲ್ಲ ಕನೆಕ್ಷನ್ ಆಗುತ್ತೆ. ಖುಷಿ ಟೈಲರ್ಸ್ ಹೊಸ ಟೈಟಲ್ ಬಂದ್ರೆ ಹೊಸ ಟೈಟಲ್ ನಮ್ಮ ಬೇತೆ ಬೇತೆ ತುಳು ಸಿನಿಮಾದ ಟೈಟಲ್ ಮತ್ತೆ ಬೇತೆ ಬೇತೆ ಖುಷಿ ಟೈಲರ್ಸ್ ಆಯ್ತು ಒಲ ಇದೊಂಜಿ ಕತೆ ಆಯ್ತು ಒಟ್ಟಿಗೂ ವ್ಯಥೆ ಆಯ್ತು ಒಟ್ಟಿಗೂ ಹಾಸ್ಯ ಪೂರ ಒಟ್ಟು ಮಾಡ್ತದೆ. ಈ ಟೈಲರ್ನ ಅಂಗಡಿಗೆ ನಮ್ಮನ್ನು ವೇದೊಂದು ಬಂದలేదు ಈ ಆರ್ಜಿ ಪ್ರೊಡಕ್ಷನ್ಸ್ ತುಳುನಾಡ ಮಾತೆಲ್ಲ ಪ್ರತಿ ಊರಿಲ ಈ ಹೊಸ ತಂಡವು ನಮ್ಮ ತುಳು ಭಾಷೆ ಒರಿಯುಡುನಾಡ ಹೊಸ ಜವಣಿರಿ ಭಾರಿ ಹುರುಪುಡలేదు, ಭಾರಿ ಉಲ್ಲಾಸ ಇಡలేదు. ಈ ಸಿನಿಮಾ ಅಂತೂ ಗ್ಯಾರಂಟಿ ಭಾರಿ 100% ಹೆಡ್ ಬರ್ಬೇಕು ಧೈರ್ಯ ಉಂಟು. లేకుండా ప్రతి ఒరియనల ఉల్లాసకు నాకు భారీ ఒక నవీన అసోసియేట్ ఆಗಿ ಮಸ್ತ್ ಸಿನಿಮಾಡು ತೂತೆ ಅರ್ನೊಟ್ಟಿಗೆ ಕೆಲಸ ನಮ್ಮಲ್ಲಿ ರಂಗದ ಎಕ್ಸ್ಪೀರಿಯನ್ಸ್ ಜೋಕು ಪೂರ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಅದು ಈ ಸಿನಿಮಾ ಖಂಡಿತ ಎಡೆ ಹಾಕೊಂಡು ಎಡೆ ಆವಡಿ ನಿಕ್ಕಲು ತೂವಡಿ.
ಕಾರ್ಯಕ್ರಮದಲ್ಲಿ ಚಿತ್ರದ ನಿರ್ದೇಶಕರಾದ ರೋಷನ್ ಆರ್ ಆಳ್ವಾ, ಛಾಯಾಗ್ರಾಹಕರಾದ ಅರುಣ್ ರೈ ಪುತ್ತೂರು, ಚರಣ್ ಆಚಾರ್ಯ ಪುತ್ತೂರು, ಚಿತ್ರತಂಡದಿಂದ ರಾಘವೇಂದ್ರ ಹೊಳ್ಳ, ನವೀನ್ ನೇರೋಲ್ ತಳಿ ಮತ್ತು ಹರ್ಷರಾಜ್ ಬಂಟ್ವಾಳ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಇದೇ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.